ನಮಸ್ಕಾರ ವೀಕ್ಷಕರೇ, ಆವಿಷ್ಕಾರ ಯೋಗ ಅರ್ಪಿಸುವಂತಹ ಯೋಗಾರೋಗ್ಯ ಜ್ಞಾನಾಮೃತದ 8ನೇ ದಿವಸದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಪ್ರಸ್ತುತ ಪರಿಸ್ಥಿತಿಗೆ ಪೂರಕವಾಗಿ ನಾವು ಈಗಾಗಲೇ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತಕರೊಟ್ಟಿಗೆ, ಸಾಧಕರೊಟ್ಟಿಗೆ, ಸಂಶೋಧಕರೊಟ್ಟಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಚಿಂತನೆ ಮಾಡಬೇಕಾದಂಥ ಒಂದು ಕ್ಷೇತ್ರ ಅಂತ ಹೇಳಿದರೆ ಆರೋಗ್ಯದ ಒಂದು ಭಾಗವಾಗಿರುವಂಥ ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯದಲ್ಲಿ ಒಂದು ವಿಶೇಷವಾದ ಭಾಗ ಅಂತ ಹೇಳಿದರೆ ಖಿನ್ನತೆ. ಯಾಕೆಂತ ಹೇಳಿದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ರೂಪದಿಂದ ಜನರು ಖಿನ್ನತೆಗೊಳಗಾಗುವಂತಹ ಸಾಧ್ಯತೆಗಳು ಇರುತ್ತೆ. ಅದು ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕದ ಭವಿಷ್ಯತ್ತಿನ ಬಗ್ಗೆ ಇರುವಂಥ ಚಿಂತನೆಯಿಂದಾಗಿ ಏನಾದರೂ ವ್ಯತ್ಯಾಸ ಆಗ್ಬೋದು, ಉದ್ಯೋಗದಲ್ಲಿರುವವರಿಗೆ ಅವರ ಉದ್ಯೋಗದ ಬಗ್ಗೆ ಆಗಿರ್ಬೋದು, ಆರ್ಥಿಕವಾದ ಕಮಿಟ್ಮೆಂಟ್ ಇರುವವರಿಗೆ ಆರ್ಥಿಕ ಕಮಿಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳು. ಯಾಕೆಂದರೆ ಕೊರೋನಾ ಪರಿಸ್ಥಿತಿಯನ್ನು ಜನರಿಗೆ ಆಗಾಗ ಕೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಖಿನ್ನತೆಯನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು, ಖಿನ್ನತೆಗೆ ಯಾವ ರೀತಿಯ ಪರಿಹಾರವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ವಿಮರ್ಶೆ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಈ ದಿನ ನಡೆಯಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಶ್ರೀ ಅನಂತಕೃಷ್ಣ BS. ಅವರು ಸಂಸ್ಕೃತದಲ್ಲಿ MA ಪೂರೈಸಿಕೊಂಡು ಯೋಗ ವಿಜ್ಞಾನದಲ್ಲಿ MSc ಇನ್ ಯೋಗಿಕ್ ಸೈನ್ಸ್ನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 2011ರಲ್ಲಿ ಪೂರೈಸಿಕೊಂಡು ವೃತ್ತಿಪರ ಯೋಗ ಚಿಕಿತ್ಸಕರಾಗಿ 10 ವರ್ಷಗಳ ಯೋಗ ಚಿಕಿತ್ಸೆ ಅನುಭವದೊಂದಿಗೆ ನಮಗೆ ಇವತ್ತು ಅತಿಥಿಯಾಗಿ ಬಂದಿದ್ದಾರೆ. ವಿಶೇಷವಾಗಿ ಅವರು 4 ಸಂಸ್ಥೆಗಳಲ್ಲಿ ಅವರ ಯೋಗ ವೃತ್ತಿಯ ಅನುಭವವನ್ನು ಹೊಂದಿದ್ದಾರೆ. ಎಸ್ ವ್ಯಾಸ ಭಾರತದ ಪ್ರಪಂಚದನೇ ಪ್ರತಿಷ್ಠಿತ ಯೋಗ ವಿಶ್ವವಿದ್ಯಾನಿಲಯ ಎಸ್ ವ್ಯಾಸದಲ್ಲಿ ಅವರು ವೃತ್ತಿಯನ್ನು ನಡೆಸಿದರೆ, ರೇಕೂಪ್ ಹಾಸ್ಪಿಟಲ್ ಅನ್ನುವಂಥ ಹಾಸ್ಪಿಟಲ್ನಲ್ಲಿ ಯೋಗ ಚಿಕಿತ್ಸಕರಾಗಿ ಕೆಲಸ ಮಾಡಿ, ಮತ್ತು ವೈದೇಹಿ ಹಾಸ್ಪಿಟಲ್ನಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿ, ಭಾರತದ ಇನ್ನೊಂದು ಪ್ರತಿಷ್ಠಿತ ಸಂಸ್ಥೆ ನಿಮ್ಹ್ಯಾನ್ಸ್ನಲ್ಲಿ ಯೋಗ ಚಿಕಿತ್ಸಾ ವಿಭಾಗದಲ್ಲಿ ವೃತ್ತಿಯನ್ನು ಪೂರೈಸಿಕೊಂಡು ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾನವ ಪ್ರಜ್ಞೆ ಯೋಗ ವಿಜ್ಞಾನ ವಿಭಾಗದಲ್ಲಿ ಅವರು PhD ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರು ಮೆಂಟಲ್ ಹೆಲ್ತಿಗೆ ಸಂಬಂಧಪಟ್ಟಾಗೆ ತಮ್ಮ ವೃತ್ತಿ ಮತ್ತು ಅಧ್ಯಯನವನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಸರ್. ನಮಸ್ತೆ. ನಮಸ್ತೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಯೋಗ ಮಾಸ ಅಂತ ಕರಿಬೋದು. ಜೂನ್ 21ಕ್ಕೆ ಯೋಗ ದಿವಸದ ಆಚರಣೆಯ ಸಲುವಾಗಿ ಆಚರಿಸುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮೊಟ್ಟಮೊದಲಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಎಸ್ ಸರ್, ನಾವು ನೇರವಾಗಿ ಕಾರ್ಯಕ್ರಮದ ಮೊದಲ ಟೈಟಲ್ಗೆ ಬರುವ ಖಿನ್ನತೆ ಅನ್ನೋದು ಏನು ಅನ್ನುವಂಥದ್ದು ನೀವೊಂದು ಈಗ ವಿಮರ್ಶೆ ಮಾಡಿದರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬನ ಜೀವನದಲ್ಲಿಯೂ 1 ಅಥವಾ 2 ದಿವಸಗಳ ಎಲ್ಲರೂ ಕೂಡ ಈ ಒಂದು ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಹೇಳುವಂತಹ ಒಂದು ಕಾಯಿಲೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಒಂದು ಮೂಡಿಗೆ ನಾವೆಲ್ಲರೂ ಹೋಗಿರ್ತೇವೆ. ಆದರೆ ಯಾವಾಗ ಈ ಮನಸ್ಥಿತಿಯು ನಿರಂತರವಾಗಿ ಮುಂದುವರಿದಾಗ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅದರ ಉಪದ್ರ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮತ್ತು ಅದು ಜೀವನದ ದೈನಂದಿನ ಚಟುವಟಿಕೆಗಳೇನಿದೆ ಅವುಗಳನ್ನು ದುರ್ಬಲಗೊಳಿಸಿದಾಗ ಅದನ್ನು ನಾವು ಖಿನ್ನತೆ ಅಂತ ಕರೀತೇವೆ. ಅದನ್ನು ಡಿಪ್ರೆಷನ್ ಅಂತ ಹೇಳುವಂತಹ ಒಂದು ಕಾಯಿಲೆ ಅಂತ ಕರೀತಾರೆ. ಈ ಕಾಯಿಲೆ ಕೇವಲ 1 ದಿವಸ ಈ ಥರದ ಮನಸ್ಥಿತಿ ಇದ್ದಾಗ ನಾವು ಡಿಪ್ರೆಷನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಧುನಿಕ ವೈಜ್ಞಾನಿಕ ದೃಷ್ಟಿಯಲ್ಲಿಯೂ ವೈದ್ಯಕೀಯ ಶಾಸ್ತ್ರದ ಪ್ರಕಾರವಾಗಿಯೂ ಕನಿಷ್ಠ ಪಕ್ಷ 2 ವಾರಗಳಿಂದ ಜಾಸ್ತಿ ಒಬ್ಬ ವ್ಯಕ್ತಿಯಲ್ಲಿ ಈ ರೀತಿಯಾದಂತಹ ಮನಸ್ಥಿತಿ ಇದ್ದಾಗ ಅದನ್ನು ನಾವು ಮನೋವೈದ್ಯರ ಹತ್ರ ತೋರಿಸಿಕೊಳ್ಳುವಂತಹ ಅನಿವಾರ್ಯತೆ ಪ್ರತಿಯೊಬ್ಬನಿಗೂ ಬರುವಂಥದ್ದು. ಯಾವಾಗ 2 ವಾರಕ್ಕಿಂತ ಹೆಚ್ಚು ಈ ಸಮಸ್ಯೆ ಇದ್ದಲ್ಲಿ ಅದನ್ನು ನಾವು ಸಾಮಾನ್ಯವಾಗಿ ಡಿಪ್ರೆಷನ್ ಅಥವಾ ಖಿನ್ನತೆ ಅಂತ ಕರೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಓಕೆ, ಹೌದು. ಹಾಗಾದರೆ ಜನರಿಗೀಗ ನಾನು ಖಿನ್ನತೆಯ ಲಕ್ಷಣ ನನ್ನಲ್ಲಿ ಇದೆಯೋ ಅಂತ ತಿಳ್ಕೊಳ್ಳೋದು ಹೇಗೆ? ಅದಕ್ಕೆ ಇರುವಂಥ ಪ್ರಾರಂಭಿಕ ಲಕ್ಷಣಗಳೇನು ಮತ್ತು ಹಂತದಲ್ಲಿ ಬರುವಂಥ ಲಕ್ಷಣಗಳೇನು ಅನ್ನುವಂಥದ್ದು ನೋಡಿ. ಸಾಮಾನ್ಯವಾಗಿ ಯಾರಿಗೆ ಬರ್ತದೆ ಅಂತ ಯಾರಿಗೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಇದನ್ನು ಸರ್ವೆ ಅಂತ ಹೇಳುವಂತಹದ್ದನ್ನು ಮಾಡಿದಾಗ ಇದೊಂದು ಜಾಗತಿಕ ಆರೋಗ್ಯದ ಹೊರೆ ಅಂತ ಕರೆಯಲ್ಪಟ್ಟಿದೆ. ಬರ್ಡನ್, ಹೆಲ್ತ್ ಬರ್ಡನ್. ಸಾಮಾನ್ಯವಾಗಿ
ಜಾಗತಿಕ ಪ್ರಪಂಚದಲ್ಲಿ ಒಂದು 6ರಿಂದ 20% ಜನರು ಈ ಖಿನ್ನತೆಯ ರೋಗಕ್ಕೆ ಒಳಗಾಗ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಮಹಿಳೆಯರು ಹೆಚ್ಚಾಗಿ ಈ ಕಾಯಿಲೆಗೆ ಒಳಗಾಗ್ತಾರೆ ಅಂತ ಹೇಳುವಂಥದ್ದು ಕೂಡ ಸರ್ವೆ ಆಗಿದೆ. ಸಾಮಾನ್ಯ 20% ಮಹಿಳೆಯರು ಮತ್ತು 12% ಪುರುಷರು ಈ ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ ಅಂತ ಹೇಳುವಂತಹ ಅಂಕಿಅಂಶಗಳು ಈಗ ಇರುವಂಥದ್ದು. ಯಾಕೆ ಬರ್ತದೆ ಅಂತ ಕೇಳಿದರೆ ಇಂಥದ್ದೇ ಕಾರಣ ಅಂತ ಸ್ಪಷ್ಟೀಕರಣ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಮೆದುಳಿನ ಕಾರ್ಯದಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಒತ್ತಡದ ಪರಿಸ್ಥಿತಿಗಳು ಅಥವಾ ಘಟನೆಗಳಿಂದಾಗಿ ಆಗುವಂತಹ ಬದಲಾವಣೆಗಳಿಂದ, ಅದಲ್ಲದೆ ಅನುವಂಶಿಕ ಜೆನೆಟಿಕಲ್ ಡಿಸಾರ್ಡರ್ ಅಂತ ಕೂಡ ಕರೀತಾರೆ ಇದನ್ನು. ಇದಲ್ಲದೆ ಕೆಲವೊಂದಿಷ್ಟು ಬೇರೆ ಯಾವುದೋ ಒಂದು ರೋಗ ಇರ್ತದೆ ನಮಗೆ, ಆ ರೋಗಕ್ಕೆ ತೆಗೆದುಕೊಳ್ಳುವಂತಹ ಔಷಧಿಯಿಂದ ಅದರ ಅಡ್ಡ ಪರಿಣಾಮಗಳಿಂದ ಕೂಡ ಈ ಖಿನ್ನತೆ ಅಂತ ಹೇಳುವಂಥದ್ದು ಬರಲಿಕ್ಕೆ ಸಾಧ್ಯ ಇದೆ. ಲಕ್ಷಣಗಳನ್ನು ನಾವು ಮಾತಾಡಬೇಕು ಅಂತ ಹೇಳಿದರೆ, ಸಾಮಾನ್ಯವಾಗಿ ಯಾರಲ್ಲಿ 2 ವಾರಕ್ಕಿಂತ ಹೆಚ್ಚು, ನಾವು ಮುಂಚೆನೇ ಹೇಳಿದಾಗೆ 2 ವಾರಕ್ಕಿಂತ ಹೆಚ್ಚು ನಿರಂತರವಾದಂತಹ ದುಃಖದ ಭಾವನೆ, ಯಾವುದೇ ಒಂದು ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು, ಅತಿಯಾದ ನಿದ್ರೆಯ ಸಮಸ್ಯೆ ಅಂತ ಹೇಳುವಂಥದ್ದು. ಕೆಲವೊಂದಿಷ್ಟು ಜನಕ್ಕೆ ತುಂಬ ನಿದ್ದೆ ಬರ್ಬೋದು, ಕೆಲವೊಂದಿಷ್ಟು ಜನಕ್ಕೆ ನಿದ್ದೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬರುವಂಥದ್ದು, ಹಸಿವಿನಲ್ಲಿ ಏರುಪೇರು, ತೂಕದ ಹೆಚ್ಚಳ ಮತ್ತು ಇಳಿಕೆ ಎರಡೂ ಆಗುವಂತಹ ಸಿಂಪ್ಟಮ್ಸ್ ಇದ್ದಾಗ, ಮತ್ತೆ ನಿರಂತರವಾದಂತಹ ಸುಸ್ತು, ಹತಾಶಾ ಮನೋಭಾವನೆ, ಇದಲ್ಲದೆ ಒಂದು ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಚಡಪಡಿಸುವಿಕೆ, ಯಾವುದೇ ಒಂದು ಕಾರ್ಯವನ್ನು ನಾನು ಮಾಡಬೇಕು ಅಂತ ಹೊರಟರೂ ಕೂಡ ಅದನ್ನು ಮಾಡಬೇಕೋ ಬೇಡವಾ ಅಂತ ಹೇಳುವಂತಹ ನಿರ್ಧಾರ ಮಾಡಲಿಕ್ಕೆ ಕಷ್ಟ ಆದಾಗ, ಇದಲ್ಲದೆ ಪ್ರಮುಖವಾಗಿ ಇದರಲ್ಲಿ ಕೊನೆಯ ಹಂತದಲ್ಲಿ ಆತ್ಮಹತ್ಯಾ ಯೋಚನೆಗಳು, ಸುಸೈಡಲ್ ಥಾಟ್ಸ್ ಅಂತ ಕರೀತಾರೆ. ಇವುಗಳೆಲ್ಲ ಯಾರಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿದೋ ಅವುಗಳನ್ನು ನಾವು ಈ ಲಕ್ಷಣಗಳಲ್ಲಿ ಹೇಳ್ತೇವೆ. ಈ ಲಕ್ಷಣಗಳು ಕೂಡ 3 ಹಂತಗಳು. ಸಾಮಾನ್ಯವಾಗಿ ಮನೋವೈದ್ಯ ಶಾಸ್ತ್ರದಲ್ಲಿ ಹೇಳುವ ಹಾಗೆ ಹ್ಯಾಮಿಲ್ಟನ್ ಡಿ ಸ್ಕೇಲ್ ಅಂತ ಹೇಳುವಂತಹ ಒಂದು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಒಂದು ಸ್ಕೇಲ್ ಇದೆ, ಹ್ಯಾಮ್ ಡಿ ಅಂತ ಕರೀತಾರೆ. ಅದರಲ್ಲಿ ನಾವು ಮೆಷರ್ ಮಾಡಿದಾಗ ಅಂದರೆ ಅಳತೆಯನ್ನು ಮಾಡಿದಾಗ ಅದು ನಮ್ಮ ಭಾವನೆಗಳನ್ನು ನಾವು ಕೊಟ್ಟಾಗ ಅದಕ್ಕೆ ಒಂದಿಷ್ಟು ಸ್ಕೋರ್ಗಳನ್ನು ಕೊಡ್ತಾರೆ. ಅದರಲ್ಲಿ 3 ಹಂತಗಳು ಅಂದರೆ ಮೈಲ್ಡ್, ಮಾಡರೇಟ್ ಮತ್ತು ಸಿವಿಯರ್ ಅಂತ ಹೇಳುವಂಥದ್ದು. ಮೈಲ್ಡ್ ಅಂತ ಹೇಳಿದ್ರೆ ಪ್ರಾರಂಭ ಹಂತ, ಮಾಡರೇಟ್ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ಒಂದು ಮಧ್ಯದ ಸ್ಥಿತಿ ಅಂತ ಹೇಳ್ಬೋದು, ಸಿವಿಯರ್ ಅಂತ ಹೇಳಿದ್ರೆ ತುಂಬ ಸಿವಿಯರ್ ಆದಂತಹ ಡಿಪ್ರೆಷನ್. ಅಲ್ಲಿ ಈ ಎಲ್ಲ ಸಿಂಪ್ಟಮ್ಸ್ಗಳು ಸಾಮಾನ್ಯವಾಗಿ ಅತಿಯಾದ ಉನ್ನತ ರೀತಿಯಲ್ಲಿ ಇರ್ತದೆ, ಕಾಣಿಸ್ತಾ ಇರ್ತದೆ. ಈ ರೀತಿ ಇದ್ದಾಗ ಅದನ್ನು ಖಿನ್ನತೆ ಅಂತ ಕರೀತಾರೆ. ಅಥವಾ ಈ ಲಕ್ಷಣಗಳು ನಾವು ಇದ್ದಾಗ ನಾವು ಜಾಗರೂಕತರಾಗಿರಬೇಕು ಅಂತ ಹೇಳುವಂಥದ್ದು ಸ್ಪಷ್ಟ. ಇದರಲ್ಲಿ ನಾವು ವಿಧಗಳನ್ನು ಕೂಡ ಕಾಣಬಹುದು. ಅಂದರೆ ಒಂದಿಷ್ಟು ಸಾಮಾನ್ಯವಾಗಿ ಇದನ್ನು ಮೂಡ್ ಡಿಸಾರ್ಡರ್ ಅಂತ ಕರೆಯುವಂಥದ್ದು. ಅದರ ಅಂಗಗಳಲ್ಲಿ ಒಂದು ಡಿಪ್ರೆಷನ್. ಈ ಖಿನ್ನತೆಯಲ್ಲಿಯೂ ಕೂಡ ಒಂದಿಷ್ಟು ವಿಧಗಳಿದೆ. ಒಂದು ಮೇಜರ್ ಡಿಪ್ರೆಸಿವ್ ಡಿಸಾರ್ಡರ್ ಅಂತ ಕರೆಯುವಂಥದ್ದು, ಬೈಪೋಲಾರ್ ಡಿಸಾರ್ಡರ್ ಅಂತ ಇನ್ನೊಂದು, ಪರ್ಸಿಸ್ಟೆನ್ಸ್ ಡಿಪ್ರೆಸಿವ್ ಡಿಸಾರ್ಡರ್ ಅಂತ ಇನ್ನೊಂದಿದೆ. ಇದಲ್ಲದೆ ಪೋಸ್ಟ್ ಪಾರ್ಟಮ್ ಡಿಪ್ರೆಸಿವ್ ಡಿಸಾರ್ಡರ್ ಅಂದರೆ ಪ್ರಸವಾನಂತರ ಬರುವಂತಹ ಡಿಪ್ರೆಷನ್. ಇದಲ್ಲದೆ ಪ್ರಿಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತ ಹೇಳುವಂಥದ್ದು, ಅಂದರೆ ಮುಟ್ಟಿನ ಸಮಸ್ಯೆಗಳಿಂದಾಗಿ ಬರುವಂತಹ, ಅಂದರೆ ಹೆಂಗಸರಲ್ಲಿ ಜಾಸ್ತಿ ಇದನ್ನು ಕಾಣ್ತೇವೆ ಅಂತ ಹೇಳುವ ಅಂಕಿಅಂಶ 20% ಹೆಂಗಸರಲ್ಲಿ ಇರುವಂಥದ್ದು ಕಾರಣ ಆಗಿರ್ತದೆ. ಮತ್ತೆ ಸೀಸನಲ್ ಎಫೆಕ್ಟಿವ್ ಡಿಸಾರ್ಡರ್ ಅಂದ್ರೆ ಒಂದು ಸೀಸನ್ ಮಾತ್ರ, ಸಾಮಾನ್ಯ ಪ್ರತಿ ವರ್ಷ ಜೂನ್ ಮಾಸದಲ್ಲಿ ಮಾತ್ರ ಅಥವಾ ಜುಲೈಯಲ್ಲಿ ಸಾಮಾನ್ಯವಾಗಿ ಡಿಪ್ರೆಷನ್ ಈ ಖಿನ್ನತೆಗೆ ಒಳಗಾಗುವಂಥದ್ದು, ಅದನ್ನು ಸೀಸನಲ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ ಕರೆಯುವಂಥದ್ದು. ಈ ಎಲ್ಲ ಅಂಶಗಳಿಂದ ವಿಭಿನ್ನತೆಯಲ್ಲಿರುವಂಥದ್ದು ಇನ್ನೊಂದು ಎಟಿಪಿಕಲ್ ಡಿಪ್ರೆಸಿವ್ ಡಿಸಾರ್ಡರ್ ಅಂತ ಹೇಳುವಂಥ ಇನ್ನೊಂದು ವಿಧವೂ ಕೂಡ ನಾವು ಕಾಣಲಿಕ್ಕೆ ಸಿಗ್ತದೆ. ಹೌದು, ಇದರ ಬಗ್ಗೆ ನಾವು ಖಂಡಿತವಾಗಿ ಮುಂದಿನ ದಿವಸ ಹಂತದ ಬಗ್ಗೆ ಅದರ ಲಕ್ಷಣದ ಬಗ್ಗೆ ತಿಳ್ಕೋಬಹುದು. ಶಾಸ್ತ್ರೀಯವಾಗಿ ಯೋಗದ ಗ್ರಂಥಗಳು ಇಲ್ಲ ಯೋಗದ ಮೂಲದಲ್ಲಿ ಖಿನ್ನತೆಗೆ ಸಂಬಂಧಪಟ್ಟ ಎಲ್ಲಿಯಾದರೂ ಉಲ್ಲೇಖನಗಳು ಹೇಗೆ ಬರ್ತದೆ ನೋಡಿ? ಭಾರತೀಯ ವೈದ್ಯಶಾಸ್ತ್ರ ಅಂದರೆ ಆಯುರ್ವೇದ ಇರ್ಬೋದು ಅಥವಾ ಭಾರತೀಯ ಅಂಶಗಳು, ಇಂಡಿಯನ್ ಕಾನ್ಸೆಪ್ಟ್ ಅಂತ ಕರೀತಾರೆ, ಇಂಡಿಯನ್ ಮೆಡಿಕಲ್ ಸಿಸ್ಟಮ್ ಅಂತ ಹೇಳುವಂಥದ್ದು. ಅದಲ್ಲದೆ ಯೋಗದ ಒಂದು ಅಂಶಗಳು, ಯೋಗದಲ್ಲಿ ಸಾಕಷ್ಟು ಗ್ರಂಥಗಳಿದೆ. ಅವುಗಳಲ್ಲಿ ಸಾಮಾನ್ಯ ಮನುಷ್ಯರಿಗೆ ಅದನ್ನ ಅರ್ಥೈಸಿಕೊಳ್ಳಲಿಕ್ಕೆ ಕಷ್ಟ ಆದರೂ ಕೂಡ ಒಂದಿಷ್ಟು ಮಾನಸಿಕ ಆರೋಗ್ಯ, ಈಗ WHO ಆರೋಗ್ಯದ ಡೆಫಿನಿಷನ್ ಹೇಳುವಂಥದ್ದೇ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳುವಂಥದ್ದು.
ಈ ಮಾನಸಿಕ ಆರೋಗ್ಯವು ಕೂಡ ಪ್ರಮುಖವಾದಂಥದ್ದು. ಇನ್ನು ಭಾರತೀಯ ವೈದ್ಯಶಾಸ್ತ್ರದ ಪ್ರಕಾರವಾಗಿ ಹೇಳಬೇಕು ಅಂತಿದ್ರೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಾಕ್ರಿಯಾ ಪ್ರಸನ್ನಾತ್ಮ ಇಂದ್ರಿಯ ಮನಃ ಸ್ವಸ್ಥಃ ಇತ್ಯಭಿಧೀಯತೆ. ಅಲ್ಲಿ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂತ ಹೇಳುವಂಥದ್ದು. ಈ ಮೆಂಟಲ್ ಹೆಲ್ತ್ ಕೂಡ ಒಂದು ಅಂಶ ಅಂತ ಹೇಳ್ತಾರೆ. ಹಾಗಿದ್ರೆ ಯೋಗದಲ್ಲಿ ಇದರ ಬಗ್ಗೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇದೆ. ಯೋಗದ ಪ್ರಮುಖವಾದಂತಹ ಮೂಲ ಗ್ರಂಥ ಅಂತ ಕರೆಯಲ್ಪಡುವಂತಹ ಪತಂಜಲ ಯೋಗ ಸೂತ್ರದಲ್ಲಿ ಒಂದಿಷ್ಟು ಅಂಶಗಳನ್ನು ನಾವು ಇದಕ್ಕೆ ತಾಳೆಯನ್ನು ಮಾಡಿದಾಗ, ಅಂದರೆ ಒಂದು ಕಂಪೇರ್ ಮಾಡಿದಾಗ, ನಾವು ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಅನ್ನು ನೋಡಿಕೊಂಡೇ ಮಾತಾಡಿದ್ರು ಕೂಡ ಸಾಮಾನ್ಯ ಒತ್ತಡ ಅಂತ, ಈ ಎಲ್ಲದಕ್ಕೂ ಕಾರಣ ಒತ್ತಡ, ಸ್ಟ್ರೆಸ್ ಅಂತ ಹೇಳುವಂಥದ್ದು ಮೂಲ ಕಾರಣ. ಜನರಿಗೆ ಸ್ಟ್ರೆಸ್ ಬೇಕು. ಒತ್ತಡ ಅಂತ ಹೇಳುವಂಥದ್ದು ಗುಡ್ ಸ್ಟ್ರೆಸ್ ಅಂತ ಕರೀತಾರೆ. ಅದಿದ್ದಾಗ ನಾವು ಕಾರ್ಯಕ್ಷಮತೆಯನ್ನ ವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಯಾವಾಗ ಅದು ಬ್ಯಾಡ್ ಸ್ಟ್ರೆಸ್ ಆಗ್ತದೋ ಅದು ಬೇರೆ ಬೇರೆ ಕಾಯಿಲೆಗಳಿಗೆ, ಈವನ್ ಡಿಪ್ರೆಷನ್ಗೆ ಕೂಡ ಒಂದು ಕಾರಣವಾಗ್ತದೆ. ಹಾಗಿದ್ರೆ ಈ ಸ್ಟ್ರೆಸ್ಸಿನ ಬಗ್ಗೆ ಎಲ್ಲಿ ಹೇಳಿರ್ಬೋದು, ಹೇಗೆ ಹೇಳಿರ್ಬೋದು ಅಂತ ಹೇಳಿದ್ರೆ ಕ್ಲೇಶಗಳು ಅಂತ ಹೇಳಿದ್ದಾರೆ. ಬೇರೆ ಬೇರೆ ಕ್ಲೇಶಗಳು, ಆ ಕ್ಲೇಶ ಬಂದಾಗ ನಮಗೆ ಒತ್ತಡವನ್ನು ಕಾಣಲಿಕ್ಕೆ ಸಾಧ್ಯ. ಈ ಕ್ಲೇಶಗಳಿದ್ದಾಗ ನಮ್ಮಲ್ಲಿ ಚಿತ್ತ ವಿಕ್ಷೇಪ ಅಂತ ಕಾಣ್ತದೆ. ಅಂದ್ರೆ ಚಿತ್ತ ವಿಕ್ಷೇಪಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಚಂಚಲತೆಗಳು, ಬೇರೆ ಬೇರೆ ತೊಂದರೆಗಳು. ಯಾವುದು ಅಂತ ಕೇಳಿದ್ರೆ ಅದರಲ್ಲಿಯೂ ಕೂಡ ಮೊದಲನೇ ಚಿತ್ತ ವಿಕ್ಷೇಪ ಯಾವುದು ಅಂತ ಕೇಳಿದ್ರೆ ವ್ಯಾಧಿ. ವ್ಯಾಧಿ ಅಂತ ಹೇಳಿದ್ರೆ ರೋಗ, ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು. ಈ ಚಿತ್ತ ವಿಕ್ಷೇಪಗಳು ಇದ್ದಾಗ ಮನಸ್ಸನ್ನು ಚಂಚಲಗೊಳಿಸಿ ಅದು ಏನು ತೋರಿಸ್ತದೆ, ಅದೊಂದು ಸಿಂಪ್ಟಮ್ ತೋರಿಸ್ತದೆ. ದುಃಖ ದೌರ್ಮನಸ್ಯ ಅಂಗಮೇಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪಾಹ ಸಹಭುವಃ ಅಂತ ಕರೀತಾರೆ. ದುಃಖ, ಸ್ಯಾಡ್ನೆಸ್ ಅಂತ ಹೇಳುವಂಥದ್ದು ಒಂದು ಡಿಪ್ರೆಷನ್ ಅಲ್ಲಿ ಇರುವಂತಹ ಒಂದು ಸಿಂಪ್ಟಮ್. ಹೌದು. ದೌರ್ಮನಸ್ಯ ಡಿಪ್ರೆಸಿವ್ ಮೂಡ್ ಅಂತಾನೆ ಕರೀಬಹುದು, ಆಗುವುದಿಲ್ಲ ಅಂತ ಹೇಳುವಂಥದ್ದು. ಇನ್ನು ಅಂಗಮೇಜಯತ್ವ ಶಿವರಿಂಗ್ ಅಂದ್ರೆ ದೇಹದ ದುರ್ಬಲತೆ, ಅದು ಕೂಡ ನಾವು ಡಿಪ್ರೆಷನ್ ಅಲ್ಲಿ ಸಿಂಪ್ಟಮ್ ಅಲ್ಲಿ ಕಾಣಬಹುದು. ಅದಲ್ಲದೆ ಶ್ವಾಸ ಪ್ರಶ್ವಾಸ ಅಂತ ಹೇಳುವಂಥದ್ದು ಅಂದ್ರೆ ಇರ್ರೆಗ್ಯುಲರ್ ಬ್ರೀತಿಂಗ್, ನಮ್ಮ ಉಸಿರಾಟದಲ್ಲಿ ಆಗುವಂತಹ ಬದಲಾವಣೆಗಳು. ನಾವು ಒತ್ತಡದಲ್ಲಿದ್ದಾಗ ನಮ್ಮ ಉಸಿರಾಟದಲ್ಲಿ ಬದಲಾವಣೆಗಳನ್ನು ಸಾಮಾನ್ಯ ಮನುಷ್ಯರು ಕೂಡ ಕಾಣ್ತೇವೆ. ಈ ಅಂಶಗಳು ಯೋಗದ ಕ್ಲಾಸಿಕಲ್ ಬುಕ್ಗಳಲ್ಲಿ ಅಂದ್ರೆ ಮೂಲ ಗ್ರಂಥಗಳಲ್ಲಿ ಹೇಳಿರುವಂಥದ್ದು. ಇದಲ್ಲದೆ ಯೋಗ ವಾಸಿಷ್ಠ ಅಂತ ಹೇಳುವಂತಹ ಗ್ರಂಥದಲ್ಲಿ ಎಲ್ಲಾ ರೋಗಗಳಿಗೂ ಕೂಡ ಮೂಲ ಕಾರಣ ಮನಸ್ಸು ಅಂತ ಕರೀತಾರೆ. ಆದಿ ಮತ್ತು ವ್ಯಾಧಿ ಅಂತ ಹೇಳುವಂತಹ ಒಂದು ಕಾನ್ಸೆಪ್ಟ್ ಇದೆ. ಆದಿ ಅಂತ ಹೇಳಿದ್ರೆ ಯಾವುದೆಲ್ಲ ಎಲ್ಲಾ ರೋಗಗಳು ಕೂಡ ಮನಸ್ಸಿನಿಂದ ಉದ್ಭವ ಆಗುವಂತಹ ಮನಸ್ಸೇ ಕಾರಣ ಅಂತ ಹೇಳುವಂಥದ್ದು. ಅದು ನಮ್ಮ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬೇರೆ ಬೇರೆ ರೀತಿಯಾದಂತಹ ಡೈವರ್ಷನ್ಗಳನ್ನು ತೆಕ್ಕೊಂಡು, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಉಪದ್ರವಗಳನ್ನು ಕೊಟ್ಟುಕೊಂಡು ಜೀರ್ಣ ಕ್ರಿಯೆಯಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು ಇತ್ಯಾದಿಗಳನ್ನು ಮಾಡಿ ಅದು ಎರಡು ರೂಪವನ್ನು ತಾಳುತ್ತದೆ. ಅಂದ್ರೆ ಒಂದು ಆದಿಜ, ಇನ್ನೊಂದು ಅನಾದಿಜ ವ್ಯಾಧಿ ಅಂತ. ಆದಿಜ ಅಂತ ಹೇಳಿದ್ರೆ ಪ್ಯೂರ್ಲಿ ಮನಸ್ಸೇ ಕಾರಣ ಅದಕ್ಕೆ. ಅನಾದಿಜ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರೀತೇವೆ ನಾವು. ಹೊರಗಿನ ಯಾವುದಾದ್ರೂ ಒಂದು ಕಾರಣದಿಂದ ಅಪಘಾತಗಳಿರ್ಬೋದು, ಅಥವಾ ಏನೋ ಒಂದು ಗಾಯ ಆಗುವಂತಹ ದೇಹದಲ್ಲಿ ಆಗುವಂತಹ ರೋಗಗಳಿರ್ಬೋದು, ಇವುಗಳನ್ನು ಅನಾದಿಜ ಅಂತ ಕರೀತಾರೆ. ಆದರೆ ಆದಿಜ ಅಂತ ಹೇಳುವಂಥದ್ದು ಕಂಪ್ಲೀಟ್ಲಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಅಂದ್ರೆ ಮನಸ್ಸೇ ಅದಕ್ಕೆ ಕಾರಣ. ಮಾನಸಿಕ ಕಾಯಿಲೆಗಳು ಇದೆಲ್ಲವೂ ಕೂಡ ಆದಿಜ ವ್ಯಾಧಿಯಲ್ಲಿ ಬರ್ತದೆ. ವೀಕ್ಷಕರೇ, ಖಿನ್ನತೆಗೆ ಕಾರಣಗಳು ಏನು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಸರಳವಾಗಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ವೈಜ್ಞಾನಿಕ ವಿಶ್ಲೇಷಣೆಯೂ ಶಾಸ್ತ್ರೀಯವಾದ ಉಲ್ಲೇಖಗಳನ್ನು ಸಹ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಈಗ ಪರಿಹಾರ ಏನು ಅನ್ನುವಂಥ ತಿಳ್ಕೊಳ್ಳುವ. ಅದರ ಬಗ್ಗೆ ಮುಂದಕ್ಕೆ ಒಂದು ಚಿಕ್ಕ ವಿರಾಮ ತಗೊಳ್ಳು. ವಿರಾಮದ ನಂತರ ಅದರ ಪರಿಹಾರದ ಬಗ್ಗೆ ನಾವು ವಿಮರ್ಶೆ ಮಾಡುವ. ಎಸ್ ವೀಕ್ಷಕರೇ, ನಾವು ನೇರವಾಗಿ ಖಿನ್ನತೆಗೆ ಪರಿಹಾರವನ್ನು ಹುಡುಕೊಳ್ಳುವಂಥ ಪ್ರಯತ್ನ ಮಾಡುವ. ಎಸ್ ಸರ್, ಅದನ್ನು ನಿಭಾಯಿಸುವ ಪರಿ ಹೇಗೆ, ಅದನ್ನು ಯಾವ ರೀತಿ ನಿಭಾಯಿಸಬಹುದು? ನೋಡಿ, ಆಧುನಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದಿಷ್ಟು ಟ್ರೀಟ್ಮೆಂಟ್ ಆಪ್ಷನ್ ಅಂತ ಹೇಳುವಂಥದ್ದು ಚಿಕಿತ್ಸಾ ಪದ್ಧತಿಗಳಿದೆ. ಔಷಧಗಳು, ಆಂಟಿ ಡಿಪ್ರೆಸೆಂಟ್ಸ್ ಇರ್ಬೋದು, ಸೈಕೋಥೆರಪಿ ಅಂತ ಕೌನ್ಸಿಲಿಂಗ್ ಇರ್ಬೋದು, ಮತ್ತು ಅದಕ್ಕಿಂತಲೂ ಸಿವಿಯರ್ ಡಿಪ್ರೆಷನ್ ಇರೋರಿಗೆ ECT ಅಂತ ಹೇಳುವಂತಹ ಒಂದು ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ ಕೊಡುವಂಥದ್ದು. ಇದಲ್ಲದೆ ಸೆಲ್ಫ್ ಹೆಲ್ಪ್ ಕೋಪಿಂಗ್ ಅಂತ ಹೇಳುವಂಥದ್ದು ಅಂದ್ರೆ ಈ ಪ್ರಾಪರ್ ಡಯಟ್ ಅಂದ್ರೆ ಆಹಾರ ಪದ್ಧತಿ, ಎಕ್ಸಸೈಸು. ಇದಲ್ಲದೆ ಈಗಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ ವಿಶ್ವದಲ್ಲಿ 5ನೇ ಸ್ಥಾನದಲ್ಲಿ ಈ ಅಡ್ಜಂಕ್ಟಿವ್ ಥೆರಪಿ ಅಂತ ಹೇಳುವಂಥದ್ದು, ಅಥವಾ ಸಹಾಯಕ ಚಿಕಿತ್ಸೆ ಅಂತ ಹೇಳುವಂಥದ್ದು. ಅದನ್ನ ಕಾಂಪ್ಲಿಮೆಂಟರಿ ಅಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಕರೀತಾರೆ.
ಅದರಲ್ಲಿ 5ನೇ ಸ್ಥಾನವನ್ನು ಯೋಗ ಹೊಂದಿದೆ. ಎಸ್. ಯಾಕೆ ಅಂತ ಕೇಳಿದರೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲದೆ, ಎಸ್, ಅಡ್ಡ ಪರಿಣಾಮಗಳು ಇಲ್ಲದೆ, ಬೇರೆ ಔಷಧೋಪಚಾರಗಳಿಂದ ಬರುವಂತಹ ಅಡ್ಡ ಪರಿಣಾಮಗಳನ್ನು ಕಮ್ಮಿ ಮಾಡುತ್ತಾ ಓಕೆ, ಬೇಗ ರಿಕವರಿ ಮಾಡಲಿಕ್ಕೆ, ಅಂದರೆ ನಾವು ಅದರಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡುವಂತಹ ಒಂದು ಥೆರಪಿ ಯೋಗ. ಎಸ್. ಅಂತಹ ಯೋಗ ಚಿಕಿತ್ಸೆ ಕೂಡ ಒಂದು ಇದಕ್ಕೆ ಇದನ್ನು ನಿಭಾಯಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇದಲ್ಲದೆ ಸಾಮಾನ್ಯವಾಗಿ ಈ ಖಿನ್ನತೆಯ ಹೇಗೆ ನಿಭಾಯಿಸಬೇಕು ಅಂತ ಕೇಳಿದರೆ, ಒಂದು ಖಿನ್ನತೆ ಹೊಂದಿರುವಂತಹ ಒಬ್ಬ ರೋಗಿ ಅಥವಾ ಖಿನ್ನತೆಯನ್ನು ಹೊಂದಿದವರು ಒಂದು ದಿನಚರಿಯನ್ನು ಹಾಕಿಕೊಳ್ಬೇಕು. ನನ್ನ ದಿನನಿತ್ಯದ ಕಾರ್ಯ ಹೀಗೆ ನಡಿಬೇಕು ಅಂತ ಹೇಳುವಂತಹ ದಿನಚರ್ಯವನ್ನು ಮುಂಚೆ ಅದಕ್ಕೆ ಸೆಟ್ ಮಾಡಿರಬೇಕು. ಇದಲ್ಲದೆ ಪಾಸಿಟಿವ್ ಥಿಂಕಿಂಗ್, ಧನಾತ್ಮಕವಾದಂತಹ ಚಿಂತನೆ ಅಂತ ಕರೀತಾರೆ, ಮತ್ತು ಕ್ರಿಯೇಟಿವ್ ಆಕ್ಟಿವಿಟೀಸ್, ಸೃಜನಶೀಲವಾದಂತಹ ಕಾರ್ಯಗಳು, ಸರಿಯಾದಂತಹ ಔಷಧೋಪಚಾರ, ಸರಿಯಾದ ನಿದ್ದೆ. ಯಾಕೆ ಅಂತ ಹೇಳಿದ್ರೆ ನಿದ್ದೆ ಇದರಲ್ಲಿ ತುಂಬ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆಹಾರ ಕ್ರಮ ಮತ್ತು ಯೋಗವನ್ನು ಅಳವಡಿಸಿಕೊಂಡಾಗ ಇದನ್ನು ಬೇಗನೆ ನಾವು ನಿಭಾಯಿಸಲಿಕ್ಕೆ ಅಥವಾ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ನಾವು ಕಂಡುಕೊಳ್ಬೋದು. ಇದಲ್ಲದೆ ಯೋಗದಲ್ಲಿಯೂ ಕೂಡ ಹೇಳಿದ್ದಾರೆ ಇದನ್ನು. ಹೇಗೆ ಅಂತ ಕೇಳಿದರೆ ತತ್ಪ್ರತಿಷೇಧಾರ್ಥಂ ಏಕತತ್ವಾಭ್ಯಾಸ ಅಂತ ಹೇಳುವಂಥದ್ದು. ಅಂದರೆ ಅದನ್ನು ಈ ಚಿತ್ತ ವಿಕ್ಷೇಪಗಳು, ನಾವು ಏನು ತೊಂದರೆಗಳನ್ನು ನಾವು ಮುಂಚೆ ಮಾತಾಡಿತ್ತು, ಅದರಿಂದ ಹೊರಗೆ ಬರಲಿಕ್ಕೆ ಯಾವುದು ಕಾರಣ ಅಂತ ಹೇಗೆ ಬರ್ಬೋದು ಅಂತ ಕೇಳಿದರೆ ಏಕತತ್ವಾಭ್ಯಾಸ, ಒಂದೇ ಗುರಿ ಇರಬೇಕು, ನನಗೆ ಅದರಿಂದ ಹೊರಗೆ ಬರಬೇಕು ಅಂತ ಹೇಳುವಂಥದ್ದು. ಹೇಗೆ ಅದನ್ನು ಸಾಧಿಸ್ಬೋದು ಅಂತ ಕೇಳುವಂಥದ್ದು. ಅಭ್ಯಾಸ ವೈರಾಗ್ಯಂ ತನ್ನಿರೋಧ. ಅಭ್ಯಾಸ ಮಾಡಬೇಕು ಅಥವಾ ಅದನ್ನು ನಿರೋಧ ಮಾಡಬೇಕು, ತಡೆ ಬರುವುದನ್ನು ನಿರೋಧ ಮಾಡಬೇಕು. ಇನ್ನೊಂದು ಮಾಡರ್ನ್ ಸಿಸ್ಟಮಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಈ ಸ್ಟ್ರೆಸ್ಸನ್ನು ಹೇಗೆ ಹೋಗಲಾಡಿಸುವಂಥದ್ದು, ಅಂದರೆ ಸ್ಟ್ರೆಸ್ ಅಂತ ಹೇಳಿದ್ರೆ ಈ ಡಿಪ್ರೆಷನ್ ಕೂಡ ಅದಕ್ಕೆ ಮೂಲ ಕಾರಣ ಆಗಿರ್ತದೆ. ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್ ಅಂತ ಹೇಳುವಂಥದ್ದು. ಫೈಟ್ ಅಂತ ಹೇಳಿದ್ರೆ ನಾವು ಅದರ ವಿರುದ್ಧವಾಗಿ ಹೋರಾಡಬೇಕು, ಒತ್ತಡದ ವಿರುದ್ಧವಾಗಿ. ಫ್ಲೈಟ್ ಅಂತ ಹೇಳಿದ್ರೆ ಅದರಿಂದ ಹೊರಗೆ ಬರುವಂಥದ್ದು ಹೇಗೆ ಅಂತ ನೋಡಬೇಕು. ಫೈಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಯೋಗದಿಂದ ಅಭ್ಯಾಸವನ್ನು ಮಾಡಿದ. ಫ್ಲೈಟ್ ಅದರಿಂದ ಎಸ್ಕೇಪ್ ಆಗುವಂಥದ್ದು, ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿದ್ರೆ ವೈರಾಗ್ಯದಿಂದ, ಅದರಿಂದ ದೂರ ಇರುವಂಥದ್ದು. ಹೀಗೆ ಮಾಡಿದಾಗ ಯೋಗದಿಂದ, ಈ ಯೋಗದ ಅಂಶದಲ್ಲಿಯೂ ಕೂಡ ಇದರಿಂದ ಕಂಟ್ರೋಲ್ ಮಾಡಲಿಕ್ಕೆ ಬೇಕಾದಷ್ಟು ವಿಧಗಳನ್ನು ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಿದ್ದಾರೆ. ವೀಕ್ಷಕರೇ, ನಮ್ಮ ಡಿಸ್ಪ್ಲೇಯಲ್ಲಿ ಅನಂತಕೃಷ್ಣ ಸರ್ ಅವರದ್ದು ಆ್ಯಕ್ಟಿವಿಟೀಸದ್ದು ಸಹ ಫೋಟೋ ಬರ್ತಾ ಇದೆ. ಅದರ ಮಧ್ಯದಲ್ಲಿ ಒಂದು ಸೆಲೆಕ್ಟೆಡ್ ಯೋಗಾಭ್ಯಾಸದ ಒಂದು ಮಾಡ್ಯೂಲ್ ಬರ್ತಾ ಇದೆ. ಆ ಮಾಡ್ಯೂಲಲ್ಲಿ ಅವರು ಕೆಲವು ಆಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು, ರಿಲ್ಯಾಕ್ಸೇಷನ್ನು, ಮೆಡಿಟೇಷನನ್ನು ಮೆನ್ಷನ್ ಮಾಡಿದ್ದಾರೆ. ಎಸ್ ಸರ್, ಇದು ಹೇಗೆ ವೈಜ್ಞಾನಿಕವಾಗಿ ಥೆರಪಿಟಿಕಲ್ ಆಗಿಯೂ ಯಾವ ರೀತಿ ಅದು ವರ್ಕ್ ಆಗ್ತದೆ? ನೋಡಿ, ಯೋಗದ ಒಂದು ಕ್ಯಾಮ್ ಥೆರಪಿ ಅಂತ ಹೇಳಿದೆ ನಾನು, ಕಾಂಪ್ಲಿಮೆಂಟ್ರಿ ಮತ್ತು ಆಲ್ಟರ್ನೇಟಿವ್ ಥೆರಪಿ. ಈ ಯಾವುದೇ ಮಾನಸಿಕ ರೋಗಗಳಿಗಿರ್ಬೋದು, ಕೇವಲ ಖಿನ್ನತೆ ಅಂತಲ್ಲ, ಅದಲ್ಲದೆ ಇನ್ನಿತರ ಯಾವುದೇ ರೋಗಗಳಿರ್ಬೋದು, ಯೋಗ ಚಿಕಿತ್ಸೆ ಅಂತ ಹೇಳುವಂಥದ್ದು ಒಂದು ಕಾಂಪ್ಲಿಮೆಂಟ್ರಿ ಮತ್ತು ಆಲ್ಟರ್ನೇಟಿವ್ ಮೆಡಿಸಿನ್. ಅದೇ ಸಂಪೂರ್ಣವಾಗಿ ಮೋನೋಥೆರಪಿ ಆಗಲಿಕ್ಕೂ ಸಾಧ್ಯ ಇದೆ, ಆಗಿದೆ ಕೂಡ. ಸಂಶೋಧನೆಯಲ್ಲಿ ಮೈಲ್ಡ್ ಮತ್ತು ಮಾಡರೇಟ್ ಲೆವೆಲ್ ಡಿಪ್ರೆಷನ್, ಅಂದರೆ ಖಿನ್ನತೆಯ ರೋಗಿಗಳಿಗೆ ಬೇರೆ ಯಾವುದೇ ಔಷಧಗಳಿಲ್ಲದೆ ಕೇವಲ ಯೋಗವನ್ನು ಮಾಡಿ ಅವರು ಗುಣಮುಖರಾಗಿರುವಂಥದ್ದು ಕೂಡ ಸಂಶೋಧನೆ ಆಗಿದೆ. ನಾವು ಅದರಲ್ಲಿ ಸಕ್ಸಸ್ ಕಂಡಿದ್ದೇವೆ. ಆದರೆ ಸಿವಿಯರ್ ಡಿಪ್ರೆಷನ್ ಅಥವಾ ಇನ್ನಿತರ ಯಾವುದೇ ಕಾಯಿಲೆಗಳಿಗೆ, ಈ ಮಾನಸಿಕ ಕಾಯಿಲೆಗಳಿಗೆ ಇಂತಹ ಸಿಂಪ್ಟಮ್ಸ್ಗಳಿದ್ದಾಗ, ಲಕ್ಷಣಗಳಿದ್ದಾಗ ತಜ್ಞರಾದಂತಹ ಮನೋವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆ ಮೇರೆಗೆ ಯೋಗವನ್ನು ಅಭ್ಯಾಸ ಮಾಡುವುದು ಉತ್ತಮ ಅಂತ ಹೇಳುವಂಥದ್ದು ನನ್ನ ಸಲಹೆ. ಇದು ಹೇಗೆ ವರ್ಕ್ ಆಗ್ತದೆ ಅಂತ ಕೇಳಿದರೆ, ಮೆದುಳಿನಲ್ಲಿ ಈ ಖಿನ್ನತೆ ಅಂತ ಹೇಳುವಂತಹ ಕಾಯಿಲೆಗೆ ಪ್ರಧಾನವಾಗಿ ಎಮಿಗ್ಲಾಡಾ ಮತ್ತು ಹಿಪ್ಪೋಕ್ಯಾಂಪಸ್ ಅಂತ ಹೇಳುವಂತಹ ಎರಡು ಭಾಗಗಳಿದೆ. ಅದರ ಮೇಲೆ ಪ್ರಭಾವವನ್ನು ಬೀರ್ತದೆ ಈ ಖಿನ್ನತೆ ಅಂತ ಹೇಳುವಂಥದ್ದು. ಈ ಹಿಪ್ಪೋಕ್ಯಾಂಪಸ್ ಮತ್ತು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳುವಂಥದ್ದು ನಮ್ಮ ಇಮೋಷನ್ಸ್, ಮೆಮೊರಿ ಮತ್ತು ಡಿಸಿಷನ್ ಮೇಕಿಂಗ್ ಇದೆಲ್ಲವನ್ನು ಕೂಡ ಅಲ್ಲಿ ಕಾರ್ಯವನ್ನು ಮಾಡುವಂಥ. ಎಮಿಗ್ಲಾಡಾ ಅಂತ ಹೇಳುವಂಥದ್ದು ಫಿಯರ್ ಮತ್ತು ಸ್ಟ್ರೆಸ್ ರೆಸ್ಪಾನ್ಸ್ ಮಾಡುವಂತಹ ಭಾಗ. ಏನಾಗ್ತದೆ ಅಂತ ಹೇಳಿದ್ರೆ, ಈ ಖಿನ್ನತೆ ಇರುವವರಲ್ಲಿ ಕಾರ್ಟಿಸಾಲ್ ಅಂತ ಹೇಳುವಂತಹ ಸ್ಟ್ರೆಸ್ ಹಾರ್ಮೋನ್ ಅದು ಜಾಸ್ತಿ ಆಗ್ತದೆ. ಇನ್ನು ಸಿರೋಟೋನಿನ್ ಅಂತ ಹೇಳುವಂತಹ ಇನ್ನೊಂದು ಹಾರ್ಮೋನ್ ಇದೆ, ಅದು ಕಮ್ಮಿ ಆಗ್ತದೆ. ಇದಲ್ಲದೆ ಸಂಶೋಧನೆಯ ಪ್ರಕಾರ, ಯೋಗದ ಸಂಶೋಧನೆಗಳಲ್ಲಿ ಏನು ಕಂಡಿದ್ದೇವೆ ಅಂತ ಹೇಳಿದರೆ, ನ್ಯೂರೋಪ್ಲಾಸ್ಟಿಸಿಟಿ ಆಫ್ ದ ಬ್ರೈನ್ ಅಂತ ಕರೀತಾರೆ. ಅಂದರೆ ಯಾವುದಾದ್ರು ಸಣ್ಣ ಪುಟ್ಟ ಬದಲಾವಣೆಗಳು ಮೆದುಳಿನಲ್ಲಿ ಪ್ರಾಕೃತಿಕವಾಗಿ ಮಾಡಬೇಕು ಅಂತ ಹೇಳಿದರೆ ಮೆದುಳು ತನ್ನಷ್ಟಕ್ಕೆ ಮಾಡಿಕೊಳ್ತದೆ. ಅದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ. ಅದಕ್ಕೆ
ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್ BDNF ಅಂತ ಹೇಳುವಂತಹ ಒಂದು ಫ್ಯಾಕ್ಟರ್ನ ನೋಡಿದಾಗ ಅದು ಕೂಡ ಈ ಖಿನ್ನತೆ ಇರುವವರಲ್ಲಿ ಕಮ್ಮಿ ಆಗ್ತಾ ಇದೆ. ಮತ್ತು ಗಾಬಾ ಟ್ರಾನ್ಸ್ಮಿಟರ್, ಗಾಬಾ ಅಂತ ಹೇಳುವಂಥದ್ದು ಕೂಡ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿರ್ತದೆ, ಅದು ಕೂಡ ಕಮ್ಮಿ ಆಗ್ತದೆ. ಯೋಗ ಮಾಡಿದ ನಂತರ ನಾವು ಸಂಶೋಧನೆಯಲ್ಲಿ ಕಂಡಿದ್ದೇನು ಅಂತ ಹೇಳಿದ್ರೆ ಈ ಕಾರ್ಟಿಸೋಲ್ ಅಂತ ಹೇಳುವಂತಹ ಸ್ಟ್ರೆಸ್ ಹಾರ್ಮೋನ್ ಕಮ್ಮಿಯಾಗಿ ಸಿರೋಟೋನಿನ್ ಜಾಸ್ತಿ ವೃದ್ಧಿಯಾಗುವುದಲ್ಲದೆ ಗಾಬಾ ಮತ್ತು BDNF ಕೂಡ ವೃದ್ಧಿಯಾಗಿ ರೋಗದಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳುವಂಥದ್ದು ವೈಜ್ಞಾನಿಕ ತಳಹದಿ. ಯಾಕೆಂತ ಹೇಳಿದರೆ ಇವತ್ತು ಯಾವುದೇ ಸಮಸ್ಯೆಗೆ ಪರಿಹಾರ ಅಂತ ಕಂಡುಕೊಳ್ಳುವಾಗ ಅದರಲ್ಲಿ ಒಂದಷ್ಟು ಸಂಶೋಧನೆ ಆಗಿ ಅದರ ಪರಿಣಾಮ ಸಿಕ್ಕಿದರೆ ಜನರಿಗೂ ಸಹ ಜಾಸ್ತಿ ಆತ್ಮವಿಶ್ವಾಸ ಬರ್ತದೆ. ಖಂಡಿತವಾಗಿ ಯೋಗಾಭ್ಯಾಸನ ಆ ರೀತಿಯಲ್ಲಿ ಖಿನ್ನತೆಯಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡುವಂಥ ಬಯೋಕೆಮಿಕಲ್ ಚೇಂಜಸನ್ನು ಸಹ ಕಂಡುಕೊಂಡಿದ್ದೀವಿ ಅನ್ನುವಂಥದ್ದು ಇದರ ಅರ್ಥ. ಹಾಗಾದರೆ ಯಾವ ರೀತಿಯ ಯೋಗ ಜನರು ರೂಢಿಸ್ಕೊಳ್ಬೇಕು? ಯಾಕೆಂತ ಹೇಳಿದರೆ ಖಿನ್ನತೆ ಒಂದು ಲಕ್ಷಣ ಏನಂತ ಹೇಳಿದ್ರೆ ಅವರಿಗೆ ಮೂಡೆ ಬರುವುದಿಲ್ಲ, ಏನು ಮಾಡಲಿಕ್ಕೂ ಮೂಡು ಬರುವುದಿಲ್ಲ. ಅಂಥವ್ರಿಗೆ ಯಾವ ರೀತಿ ಯೋಗ ಮಾಡಿಸುವ ಹಾಗೆ ಮಾಡಬಹುದು? ನೋಡಿ, ಯಾರು ಹೇಳಿಕೊಡಬೇಕು ಅಂತ ಹೇಳುವಂಥದ್ದು ಪ್ರಧಾನ ಅಂಶ. ಯಾಕೆ ಅಂತ ಹೇಳಿದರೆ ಬೇರೆ ಬೇರೆ ಯೋಗ ಶಾಲೆಗಳು ಅಂದರೆ ಒಂದೊಂದು ಊರಿನಲ್ಲಿ ಅಥವಾ ಒಂದೊಂದು ಸಿಸ್ಟಮಲ್ಲಿ ಬೇರೆ ಬೇರೆ ರೀತಿಯಾದಂತಹ ಯೋಗಾಭ್ಯಾಸಗಳಿದೆ. ಹೌದು, ಇದನ್ನೆಲ್ಲವನ್ನೂ ಕೂಡ ನಾವು ಉಪಯೋಗಿಸ್ಬೋದು. ಆದರೆ ಯಾರು ಉಪಯೋಗಿಸ್ಬೋದು ಅಂತ ಹೇಳಿದರೆ ಒಬ್ಬ ಸರಿಯಾದಂತಹ ಯೋಗ ಶಿಕ್ಷಕ ಅಥವಾ ಯೋಗ ಚಿಕಿತ್ಸಕ ಕೇವಲ 1 ತಿಂಗಳು 1 ವಾರದ ಕೋರ್ಸ್ಗಳನ್ನು ಮಾಡಿ ನಾನು ಎಲ್ಲ ಯೋಗವನ್ನು ಹೇಳಿಕೊಡಬಲ್ಲೆ ಅಂತ ಹೇಳುವಂಥದ್ದು ತಪ್ಪಾಗ್ತದೆ. ಯಾಕೆ ಅಂತ ಕೇಳಿದರೆ ರೋಗದ ಮಾಹಿತಿ ಇಲ್ಲದೇ ಇದ್ದವನು ಯೋಗವನ್ನು ಹೇಳಿಕೊಟ್ಟಾಗ ಅದು ರೋಗವನ್ನು ಉಲ್ಬಣಗೊಳಿಸುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಯೋಗ ಚಿಕಿತ್ಸಕನಾಗಬೇಕಾದಂತಹ ಯಾವ ಅರ್ಹತೆ ಇದೆಯೋ ಅದ ಅರ್ಹತೆಗಳನ್ನು ಗಳಿಸಿಕೊಂಡು ಯೋಗಿಕ್ ಕೌನ್ಸಿಲಿಂಗ್ ಅಂತ ಬರ್ತದೆ. ಹೇಗೆ ಸೈಕೋಥೆರಪಿ ಇತ್ಯಾದಿಗಳು ಕೌನ್ಸಿಲಿಂಗ್ ಇದು, ಹಾಗೆ ಯೋಗದಲ್ಲಿಯೂ ಕೂಡ ಕೌನ್ಸಿಲಿಂಗ್ ಅನ್ನ ನಾವು ವೃದ್ಧಿ ಮಾಡಿಕೊಂಡಿದ್ದೇವೆ. ಆ ಯೋಗಿಕ್ ಕೌನ್ಸಿಲಿಂಗ್ ಅನ್ನ ಮಾಡಬೇಕು. ಅಂದರೆ ಯೋಗ ಮಾಡುವುದರಿಂದಾಗಿ ಏನು ಉಪಯೋಗ ಇದೆ, ಯಾವ ರೀತಿಯಲ್ಲಿ ಅದು ಪ್ರಯೋಜನ ಅಂತ ಹೇಳುವಂಥದ್ದನ್ನ ನಾವು ಆ ರೋಗಿಗಳಿಗೆ ಮನದಟ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಂದು, ಯಾವ ಯೋಗ ಚಿಕಿತ್ಸಕ ಇರ್ತಾನೋ ಅವನ ಸ್ವಸಾಮರ್ಥ್ಯ ಅಂತ ಹೇಳುವಂಥದ್ದು. ಅಂದರೆ ನೀವು ಒಬ್ಬ ಪೇಷಂಟನ್ನು ಮಾಡಬೇಕು ಅಂತ ಹೇಳುವಂತಹ ಮೂಡಿಗೆ ಬರೆಸಬೇಕು ಅಂತಿದ್ರೆ ನಿಮ್ಮಲ್ಲಿ ಆ ಗುಣಗಳಿದ್ದಾಗ ತನ್ನಷ್ಟಕ್ಕೆ ಪೇಷಂಟ್ಗಳು ಕೂಡ ಬರ್ತಾರೆ. ಒಂದು. ಇನ್ನೊಂದು, ಯೋಗ ಹೇಗೆ ಇದರಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದರೆ, ಒಂದು ಕಾಮಿಂಗ್ ಇಫೆಕ್ಟ್ ಅಂತ ಹೇಳುವಂಥದ್ದು ನಮ್ಮ ಮನಸ್ಸನ್ನು ಶಾಂತ ಮಾಡ್ತದೆ, ನಮ್ಮ ಅವೇರ್ನೆಸ್ ಅನ್ನ ಜಾಸ್ತಿ ಮಾಡುತ್ತೆ, ಜಾಗೃತಿಯನ್ನು ಮೂಡಿಸ್ತದೆ, ಅಟೆನ್ಷನ್ ಕಾನ್ಸಂಟ್ರೇಷನ್ ಅನ್ನ ವೃದ್ಧಿ ಮಾಡುತ್ತೆ, ಅಕ್ಸೆಪ್ಟೆನ್ಸ್ ಅಂಡ್ ಅಡಾಪ್ಟಬಿಲಿಟಿ ಅಂತ ಕರೀತಾರೆ. ಅಂದರೆ ನಾವು ಒಂದು ಸ್ಥಿತಿಯಲ್ಲಿ ಅಥವಾ ಒಂದು ಸಮಸ್ಯೆಯಲ್ಲಿದ್ದಾಗ ಆ ಸಮಸ್ಯೆಯನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು, ನಾವು ಅದನ್ನು ಹೊರಗೆ ಬರುವಂಥದ್ದು ಅಂತ, ಅದನ್ನ ಯೋಗ ವೃದ್ಧಿ ಮಾಡ್ತದೆ. ಮತ್ತು ಸೈಕೋ ಫಿಸಿಕಲ್ ಹಾರ್ಮೋನಿ, ಮೈಂಡ್ ಬಾಡಿ ಟೆಕ್ನಿಕ್ ಅಂತ ಕರೀತಾರೆ ಯೋಗವನ್ನು. ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅದನ್ನು ವೃದ್ಧಿ ಮಾಡುವಂಥದ್ದು, ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂಥದ್ದು ಯೋಗ ಮಾಡ್ತದೆ. ಯೋಗ ಅಭ್ಯಾಸದಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದು ಉಸಿರಾಟ ಮತ್ತು ದೇಹದ ಚಲನೆ ಒಟ್ಟಿಗೆ ಆಗುವಂಥದ್ದು. ಆವಾಗ ದೇಹ ಸ್ಥಿರ ಆಗ್ತದೆ, ದೇಹ ಸ್ಥಿರ ಆದಾಗ ಉಸಿರಾಟವು ಕೂಡ ಸ್ಥಿರ ಆಗ್ತದೆ, ಲಯ ಆಗ್ತದೆ. ಉಸಿರಾಟ ಸ್ಥಿರ ಆದಾಗ ನಮ್ಮ ಮನಸ್ಸು ಶಾಂತ ಆಗ್ತದೆ. ಯಾವಾಗ ಉಸಿರು ಸ್ಥಿರವಾಗಿ ಭಾವನೆಗಳು ಸಮತೋಲನಕ್ಕೆ ಬರ್ತದೋ, ಅಂದರೆ ಮನಸ್ಸು ಶಾಂತವಾಗಿ ಭಾವನೆಗಳು ಬ್ಯಾಲೆನ್ಸ್ ಆಗ್ತದೋ, ಇಮೋಷನಲ್ ಬ್ಯಾಲೆನ್ಸ್ ಅಂತ ಕರೀತಾರೆ, ಆವಾಗ ಎಲ್ಲ ರೀತಿಯಾದಂತಹ ದೈಹಿಕ ಮಾನಸಿಕ ಸ್ಪಿರಿಚುವಲ್ ಕೂಡ ಬ್ಯಾಲೆನ್ಸ್ ಆಗ್ತದೆ. ಅಂದರೆ ಈ ಎಲ್ಲ ಕಾರ್ಯಕ್ಷಮತೆಗಳು ಸರಿಯಾಗಿ ನಡೀತದೆ ಅಂತ ಹೇಳುವಂಥದ್ದು. ದೇಹದ ಅವೇರ್ನೆಸ್, ದೇಹ ಮತ್ತು ಮನಸ್ಸಿನ ಅರಿವು ಅಂತ ಕರೀತಾರೆ ಇದು. ಮತ್ತು ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಕಂಟ್ರೋಲ್ ಅಂತ ಹೇಳುವಂಥದ್ದು. ಇದಲ್ಲದೆ ಫಿಸಿಕಲ್ ಬೆನಿಫಿಟ್ಸ್, ಫಿಸಿಕಲ್ ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು, ದೈಹಿಕವಾದ ಆರೋಗ್ಯ ಇರ್ಬೋದು, ಇದು ಯೋಗದಿಂದಾಗಿ ಬರುವಂತಹ ಬೆನಿಫಿಟ್. ಈ 3 ಅಂಶಗಳು ಜೊತೆಗೆ ಸೇರಿದಾಗ ನಮ್ಮ ನಡವಳಿಕೆ, ಬಿಹೇವಿಯರಲ್ ಚೇಂಜ್ ಕಾಣಬಹುದು, ಮೆಂಟಲ್ ಸ್ಟೇಟ್, ಮಾನಸಿಕ ಸ್ಥಿತಿಯು ಕೂಡ ಚೇಂಜ್ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ, ಕಾರ್ಯಕ್ಷಮತೆ, ನಮ್ಮ ವರ್ಕ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ. ಇದಿಷ್ಟು ನಮಗೆ ಕಂಡುಕೊಳ್ಳುವಂತಹ ಉಪಯೋಗಗಳು, ಯೋಗ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳುವಂಥದ್ದು ಹೇಳ್ಬೋದು ಹೀಗೆ. ಕರೆಕ್ಟ್. ಎಸ್ ವೀಕ್ಷಕರೇ, ನಾನು ಮೊನ್ನೆ ಹೇಳಿದ್ರೆ 16 ವರ್ಷದಿಂದ ಯೋಗ ಚಿಕಿತ್ಸಾ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಲವಾರು ಮಂದಿ ನಮ್ಮ ಯೋಗ ಚಿಕಿತ್ಸೆಯ ಪ್ರಯೋಜನ ಪಡ್ಕೊಂಡವರಿದ್ದಾರೆ. ಕಾಂಪ್ಲಿಮೆಂಟ್ರಿ ಟ್ರೀಟ್ಮೆಂಟ್ ಅನ್ನುವಂಥದ್ದು ಖಾಲಿ ಖಿನ್ನತೆಗೆ ಮಾತ್ರ ಅಲ್ಲ, ಎಲ್ಲ ರೀತಿಯ ಕಾಯಿಲೆಗಳು. ಯಾರಿಗಾದರೂ ಒಬ್ಬರು ಡಯಾಬಿಟಿಸ್ ಅಂತ ಬಂತು ಅಂತ ಡಯಾಗ್ನೋಸ್ ಆದ ತಕ್ಷಣ ಡಿಸಪಾಯಿಂಟ್ ಆಗಬೇಕಾಗಿಲ್ಲ. ಮೆಡಿಸಿನ್ ತಗೊಳ್ಬೇಕಾದ್ರೆ ತಗೊಳ್ಬೋದು.
ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ವೈದ್ಯರ ಸಲಹೆ ಮೇಲೆ. ಹಾಗಾದರೆ ಜೀವನ ಪರ್ಯಂತ ಮೆಡಿಸಿನ್ ಅದಕ್ಕೆ ಪರಿಹಾರ ಅಂತ ನಾವು ನಿರ್ಧಾರ ಮಾಡಿದರೆ ಅದು ತಪ್ಪಾಗ್ಬೋದು. ಅದಕ್ಕೆ ಬೇರೆ ಪರಿಹಾರ ಏನಿದೆ ಅಂತ ಹೇಳಿದರೆ, ಈಗಲೇ ಹೇಳಿದ ರೀತಿಯಲ್ಲಿ ಯೋಗ ಥೆರಪಿ ಅನ್ನುವಂಥದ್ದು ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತುಂಬ ಪರಿಣಾಮಕಾರಿಯಾಗಿ ಪ್ರಯೋಜನಕ್ಕೆ ಬರ್ತಾ ಇದೆ. ಇದೇ ರೀತಿ ನಿಮ್ಮಲ್ಲಿ ಯಾರಿಗಾದರೂ ಖಿನ್ನತೆಯ ಲಕ್ಷಣಗಳು ನಿಮ್ಮ ಫ್ಯಾಮಿಲಿಯಲ್ಲಿಯೋ ರಿಲೇಟಿವಲ್ಲಿ ಕಂಡು ಬಂದರೆ ಅವರಿಗೆ ಒಂದು ಸಲಹೆ ಕೊಡಿ, ವೈದ್ಯರನ್ನು ಸಂಪರ್ಕಿಸಿ. ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಾಗೆ ತಜ್ಞ ಯೋಗದಲ್ಲೇ ಅದರದೇ ಅಧ್ಯಯನ ಮಾಡಿ ಯೋಗದಲ್ಲೇ ವೃತ್ತಿಯಾಗಿ ತಗೊಂಡು ಯೋಗದ ವೃತ್ತಿಯನ್ನು ಮಾಡ್ತಾ ಇರುವವರ ಅದರ ಪರಿಣಾಮಕಾರಿಯಾದ ಯೋಗ ತರಬೇತಿಯನ್ನು ಪಡ್ಕೊಂಡ್ರೆ ಆ ಖಿನ್ನತೆಯ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಬಹಳ ಪರಿಣಾಮಕಾರಿಯಾಗುತ್ತೆ ಅಂತ ಹೇಳುತ್ತಾ, ದಶಮ ಸಂಭ್ರಮದಲ್ಲಿರುವಂಥ ಆವಿಷ್ಕಾರ ಯೋಗ ಆಯೋಜಿಸಿದ 8ನೇ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂಥ ಶ್ರೀ ಅನಂತಕೃಷ್ಣ ಇವರಿಗೆ V4 ಚಾನಲ್ನ ವೀಕ್ಷಕರ ಪರವಾಗಿ, V4 ಚಾನಲ್ನ ಪರವಾಗಿ ಮತ್ತು ಆವಿಷ್ಕಾರ ಯೋಗ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೀನಿ. ಅವರಿಗೆ ಒಂದು ಕಿರು ಸ್ಮರಣಿಕೆ. ಥ್ಯಾಂಕ್ ಯು. ವೀಕ್ಷಕರೇ, ನಾಳೆಯ ಕಾರ್ಯಕ್ರಮ ಇನ್ನೊಂದು ವಿಶೇಷತೆ ಇದೆ. ಅತಿ ಚಿಕ್ಕ ಪ್ರಾಯದಲ್ಲಿ ಹಳ್ಳಿಗಾಡಿನಲ್ಲಿದ್ದುಕೊಂಡು ಸಾಮಾನ್ಯ ಶಿಕ್ಷಣವನ್ನು ಪಡೆದಂತಹ ಒಬ್ಬ ಯುವಕ 2 ವಿದೇಶಗಳಲ್ಲಿ ಯೋಗ ಶಿಕ್ಷಣ ನೀಡುವಂತಹ ಪ್ರತಿಭೆಯನ್ನು ತೋರಿಸಿದ ಒಬ್ಬ ಯುವ ಪ್ರತಿಭೆಯನ್ನು ನಾಳೆ ನಿಮಗೆ ಪರಿಚಯಿಸ್ತೀನಿ. ಅವರ ಕಾರ್ಯಕ್ರಮದೊಟ್ಟಿಗೆ ನಾಳೆ ಭೇಟಿಯಾಗುವ. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.